ಮತ್ತು ಅವರ ಪತ್ನಿ ಹಲೋ ಬಂಗೇರ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ರಾಹುಲ್ ಹಾಗೂ ಲತಾ ಇವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಲಿದ್ದೇನೆ. ಮತ್ತು ಅದೇ ರೀತಿ ನಮ್ಮ ಬಿಷಪ್ ಸಾರ್ಜರ್ ಸ್ಮಾರಕ ದೇವಾಲಯದ ಸಭಾಪಾಲಕರಾದ ಜಯಕುಮಾರ್ ಕೋಟೆಲ್ ಅಯ್ಯನವರಿದ್ದಾರೆ. ಅವರು ಮುಂದೆ ಬಂದು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಈ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ರಾಹುಲ್ನವರ ಸಭೆಯ ಎಲ್ಲ ಆತ್ಮೀಯರು, ಕುಟುಂಬದವರು ಎಲ್ಲ ಬಂದರೆಲ್ಲರಿಗೂ ನಾನು ಇನ್ನೊಮ್ಮೆ ಸ್ವಾಗತಿಸೋಣಾಗಿದೆ. ಹಾಗೆ ಎಲ್ಲ ಬಂಧು ಮಿತ್ರರನ್ನು ನಾನು ಸ್ವಾಗತ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಈ ಸಮಯದಲ್ಲಿ ಮಾಡ್ತೇನೆ. ಆಮೇಲೆ ಕೂಡಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಕನ್ನಡ ಸಂಗೀತಗಳಲ್ಲಿ 318ನೇ ಕನ್ನಡ ಸಂಗೀತದ ಒಂದು ಚರಣವನ್ನು ಮಾತ್ರ ಒಟ್ಟಾಗಿ ಹಾಡುವ, 318ನೇ ಕನ್ನಡ ಸಂಗೀತ ಅದರಲ್ಲಿ ಒಂದು ಚರಣವನ್ನು ಮಾತ್ರ ಒಟ್ಟಾಗಿ ಹಾಡುವ. ಶರೀರ ಜೀವ ಆಸ್ತಿಗಾಗಿ ನೀ ಸ್ತೋತ್ರ ಹೊಂದು ತಂದೆಗೆ. ಶರೀರ ಜೀವ ಆಸ್ತಿಗಾಗಿ ನೀ ಸ್ತೋತ್ರ ಹೊಂದು ತಂದೆಯೇ. ಪ್ರಪಂಚದನ್ನುದ್ಯೋಗಕ್ಕಾಗಿ ನಿನ್ನ ಒಲ್ಮೆಯನ್ನು ಕೊಂಡಾಡುವೆ. ಪ್ರಪಂಚದನ್ನುದ್ಯೋಗಕ್ಕಾಗಿ ಡಿಜಿಟೆಕ್ ಎಂಬ ಈ ಜಾಹೀರಾತು ಸಂಸ್ಥೆಯನ್ನು ನಾನೀಗ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಉದ್ಘಾಟಿಸುತ್ತೇನೆ. ಕುಳಿತಲ್ಲೇ ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡುವ. ಎಲ್ಲ ಕಾಲಗಳಲ್ಲಿ ನಮ್ಮನ್ನು ಪ್ರೀತಿ ಮಾಡುವಂತಹ ನಮ್ಮ ತಂದೆಯಾದ ದೇವರೇ, ಈ ಹೊಸ ದಿವಸವನ್ನು ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಪಾಲಿಗೆ ಸ್ವಾಮಿ ನಿನ್ನ ದಯಪಾಲಿಸಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ನಾವು ನವರಂಗ್ ಡಿಜಿಟೆಕ್ ಎಂಬ ಈ ಜಾಹೀರಾತು ಸಂಸ್ಥೆಯನ್ನು ನಾವು ನಿನ್ನ ಹೆಸರಿನಲ್ಲಿ ಉದ್ಘಾಟಿಸಿದ್ದೇವೆ. ಈ ಸಂಸ್ಥೆಯನ್ನು ನವರಂಗ್ ಡಿಜಿಟೆಕ್ ಮಂಗಳೂರು ಅವರ ನೇತೃತ್ವದಲ್ಲಿ ಅವರ ಜೊತೆಯಾಗಿ ಕೂಡಿಕೊಂಡು ರಾಹುಲ್ ಕರ್ಕಡ ಮತ್ತು ಲತಾ ಎಸ್ ರಾವ್ ರವರು ಸಹಯೋಗವನ್ನು ಒಬ್ಬರಿಗೊಬ್ಬರು ಕೊಟ್ಟುಕೊಂಡು ಈ ಸ್ಥಳದಲ್ಲಿ ಈ ಸಂಸ್ಥೆಯನ್ನು ಮಾಡಲು ಹೊರಟಿದ್ದಾರೆ ಸ್ವಾಮಿ. ಅವರ ಈ ಕಾರ್ಯವನ್ನು ಸ್ವಾಮಿ, ಈ ಪ್ರಿಯ ಸಹೋದರ ಮತ್ತು ಸಹೋದರಿ ಅವರ ಎಲ್ಲ ಭಾರವನ್ನು ಸ್ವಾಮಿ ನಿನ್ನ ಕೈಗಳಲ್ಲಿ ಅವರು ಒಪ್ಪಿಸಿ ಕೊಡುವಾಗ ಅವರು ಕೈ ಹಾಕಿರ್ತಕ್ಕಂಥ ಕೆಲಸ ಕಾರ್ಯಗಳು ಅದು ಅವರ ಪಾಲಿಗೆ ಶುಭದಾಯಕವಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಬೇಕಾಗುವಂಥ ನಿನ್ನ ಆತ್ಮನ ಸಹಾಯದಿಂದ ಅವರನ್ನು ತುಂಬಿಸಬೇಕಾಗಿಯೂ ಕೂಡ ಬೇಡುವಂಥವರಾಗಿದ್ದೇವೆ. ಈ ಹೊತ್ತಿನ ಈ ದಿವಸದಿಂದ ಸ್ವಾಮಿ ಅವರ ಈ ಸ್ಥಳದಲ್ಲಿ ಕೈಗೆತ್ತಿಕೊಂಡಿರ್ತಕ್ಕಂಥ ಈ ಕೆಲಸ ಕಾರ್ಯ, ಈ ಸ್ಥಳದಲ್ಲಿ ಸಮಾಜದ ಸುತ್ತಮುತ್ತಲೂ ಕೂಡ ಇರ್ತಕ್ಕಂಥ ಜನರು ಹಾಗೂ ಮಂಗಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಈ ಸಂಸ್ಥೆಯನ್ನು ಗುರುತಿಸಲಿಕ್ಕಾಗುವ ಹಾಗೆ ಈ ಪ್ರಿಯರು ಇಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಅದು ಅತ್ಯುತ್ತಮ ಗುಣಮಟ್ಟದಲ್ಲಿ ಅದು ರೂಪುಗೊಳ್ಳಲಿಕ್ಕೆ ಬೇಕಾಗುವಂಥ ಸಹಾಯವನ್ನು ಸ್ವಾಮಿ ನೀನವರಿಗೆ ದಯಪಾಲಿಸಿಕೊಟ್ಟು ಆ ಮೂಲಕವಾಗಿ ಸ್ವಾಮಿ ಅವರು ಕೈ ಹಾಕಿರುವಂಥ ಕೆಲಸ ಕಾರ್ಯ ಅದು ಅತ್ಯಂತ ಸಫಲಕಾರಿಯಾದ ರೀತಿಯಲ್ಲಿ ನಡೀಲಿಕ್ಕಾಗುವ ಹಾಗೆ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಸ್ಥಳಕ್ಕೆ ಬರುವಂಥವರು ಈ ಸ್ಥಳಕ್ಕೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ಹೋಗುವವರು ಪ್ರತಿಯೊಬ್ಬರ ಸಂಗಡ ನೀನು ಸ್ವಾಮಿ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಇರತಕ್ಕಂಥ ಎಲ್ಲ ಪ್ರಾಣಗಳನ್ನು ಕೂಡ ಹೆಸರಾಗಿ ನಿನ್ನ ಪರಿಶುದ್ಧ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಅವರ ಜೊತೆಯೂ ಕೂಡ ಸ್ವಾಮಿ ನೀನು ನಿರಂತರವೂ ಕೂಡ ಇದ್ದುಕೊಂಡು ಅವರಿಗೆ ಬೇಕಾಗುವಂಥ ಸಕಲ ವಿಧವಾದಂಥ ಜ್ಞಾನ ತಿಳುವಳಿಕೆಯಿಂದ ಅವರನ್ನು ತುಂಬಿಸಿ ಅವರು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲರಿಗೂ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ರೂಪುಗೊಳ್ಳಲಿಕ್ಕೆ ಬೇಕಾಗುವಂಥ ಸಹಾಯವನ್ನು ಅವರಿಗೆ ದಯಪಾಲಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈಗಲೂ ಕೂಡ ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಸ್ಥೆಯ ಇನ್ನುಳಿದ ಕೆಲವು ವಿಷಯಗಳನ್ನು ನಾವು ಉದ್ಘಾಟನೆಗೊಳಿಸುವಾಗಲೂ ಕೂಡ ನಮ್ಮ ಸಂಗಡ ನೀನು ಬಂದಿರು ಸ್ವಾಮಿ. ನಿನ್ನ ನಾಮಕ್ಕೆ ನಿತ್ಯ ಕಾಲದಲ್ಲಿ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳಿ. ಎಲ್ಲ ಒಳ್ಳೆಯ ದಾನಗಳ ಮೂಲಕರ್ತ ದೇವರೇ, ನಿನ್ನ ದಿವ್ಯ ಆಶೀರ್ವಾದ ದಯಮಾಡು ನನಗೆ
ನನಗೆ ದಯಮಾಡು ನನಗೆ ಈ ಸಂಗೀತದ ಒಂದು ಚರಣವನ್ನು ನಾ ಹಾಡುವ. ಕುಂದಿಲ್ಲದ ಎಲ್ಲ ವರಗಳಿಗೆ ಮೂಲ ಕಾರಣದಂಥ ದೇವರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ಸರ್ವಶಕ್ತನಾಗಿರುವಂಥ ನಮ್ಮ ತಂದೆ, ನಮ್ಮ ರಕ್ಷಕನೇ, ನವರಂಗ ಡಿಜಿಟೆಕ್ ಈ ಒಂದು ಪ್ರಿಂಟಿಂಗ್ ಇದನ್ನು ಇಲ್ಲಿ ಮಾಡಲಿಕ್ಕಾಗುವಂತೆ ರಾಹುಲ್ ಕರ್ಕಡ ಮತ್ತು ಲತಾ ಎಸ್ ರಾವ್ ಇವರು ವಹಿಸಿಕೊಳ್ಳಿಕ್ಕಾಗುವಂತೆ ನವರಂಗ ಡಿಜಿಟೆಕ್ ಪ್ರಿಂಟಿಂಗ್ ಇದನ್ನು ಈ ಒಂದು ಉದ್ಘಾಟನೆ ಮಾಡಿ ಈ ಒಂದು ಆಫೀಸ್ನಲ್ಲಿ ಕಾರ್ಯವನ್ನು ಎಸಗಲಿಕ್ಕಾಗುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ಎಲ್ಲ ಕಾರ್ಯದಲ್ಲಿ ನಿನ್ನ ಆಶೀರ್ವಾದ ನಿನ್ನ ನಡೆಸಲಿಕ್ಕೆ ಮುಖ್ಯವಾದ್ದು. ಆದ್ದರಿಂದ ಕೀರ್ತನಗಾರರಲ್ಲಿ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ, ಆದ್ದರಿಂದ ಕರ್ತನೆ ಇವರು ಜೊತೆಯಾಗಿ ಆಲೋಚನೆ ಮಾಡಿ ಮತ್ತು ಶಶಾಂತ್ ರಾವ್ ಅವರ ಈ ಒಂದು ಕಾರ್ಯದೊಂದಿಗೆ ಇವರು ಜೊತೆಯಾಗಿ ಇಲ್ಲಿ ಪ್ರಾರಂಭಿಸಿ ಇದನ್ನು ಮುಂದುವರಿಸುವಾಗ ಎಲ್ಲ ರೀತಿಯಲ್ಲಿ ನಿನ್ನ ಸಹಾಯವನ್ನು ಮೊದಲು ಕೊಟ್ಟಿದ್ದಿ, ಇನ್ನು ಮುಂದೆ ಕೂಡ ಸಹಾಯಕನಾಗಿದ್ದುಕೊಂಡು ನಡೆಸು. ಇಲ್ಲಿ ವ್ಯವಹರಿಸುವಾಗ ಬೇಕಂತ ಎಲ್ಲ ಅವರಿಗೆ ಗ್ರಾಹಕರನ್ನು ಪ್ರತಿಯೊಂದು ಅಗತ್ಯತೆಗಳನ್ನು ನೀನು ಪೂರೈಸಿಕೊಡು. ಇವರು ಕೈ ಹಾಕಿದ ಕೆಲಸದಲ್ಲಿ ನೀನು ಸಫಲತೆಯನ್ನು ಅನುಗ್ರಹಿಸು. ಇಷ್ಟಾರ್ಥ ಯೋಜನೆಗಳನ್ನು ನಿನ್ನ ಕೃಪೆಯನ್ನು ಕೊಡು. ಇವರನ್ನು, ಇವರ ಕುಟುಂಬವನ್ನು ಮಾತ್ರವಲ್ಲ, ಈ ಆಫೀಸ್ ರೂಮಲ್ಲಿ ವ್ಯವಹರಿಸುವಾಗ ಎಲ್ಲ ರೀತಿಯಲ್ಲಿ ಬೇಕಂತ ಜ್ಞಾನ, ವಿವೇಕ, ಬೇಕಂತ ಮಾರ್ಗದರ್ಶನ, ಸಹಾಯವನ್ನು, ತಾಳ್ಮೆಯನ್ನು, ಪ್ರತಿಯೊಂದು ಕೃಪೆಯನ್ನು ನೀನು ಅವರಿಗೆ ಆಶೀರ್ವಾದಗಳನ್ನು ಕೊಟ್ಟು ನಡೆಸು. ಮಾತ್ರವಲ್ಲ, ಇಲ್ಲಿ ಇರುವಂಥ ಎಲ್ಲ ಅವರ ಕಂಪ್ಯೂಟರ್ ಮತ್ತು ಪ್ರಿಂಟಿಂಗ್ ಪ್ರತಿಯೊಂದರಲ್ಲಿ ಕೂಡ ನಿನ್ನ ಆಶೀರ್ವಾದದ ಮೂಲಕ ನೀನು ನಡೆಸಿರುವುದಾಗಿ ಪ್ರಾರ್ಥಿಸ್ತೇವೆ. ಬಂದಿರುವಂಥ ಎಲ್ಲರನ್ನು ಆಶೀರ್ವದಿಸು. ಎಲ್ಲರ ಮೇಲೆ ನಿನ್ನ ಕೃಪಾ ಕಟಾಕ್ಷ. ರೆವರೆಂಡ್ ಜಯಕುಮಾರ್ ಕೋಟ್ಯಾನೆಯವರು, ನಮ್ಮ ವಯಸ್ಸುಗಳ ರಾಹುಲ್ ಅವರ ಜೊತೆಯಾಗಿ ಈ ದೀಪವನ್ನು ಬೆಳಗಿಸುವಂತೆ ಕೇಳಿಕೊಳ್ತೇವೆ, ಬೇಕಾಗಿ ಕೇಳಿಕೊಳ್ತೇವೆ. ಆಯ್ದ್ರವರು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯದ 3ನೇ ವಚನವನ್ನು ಓದಿ ಕೇಳುವ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂಬುವರೇ. ದೇವರು ಸೃಷ್ಟಿಯನ್ನು ಮಾಡಿದ ಬಳಿಕ ಈ ಸೃಷ್ಟಿಯಲ್ಲಿ ಮಾನವರನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿ ಈ ಸೃಷ್ಟಿಯ ಮೇಲ್ವಿಚಾರಣೆ, ಜವಾಬ್ದಾರಿಕೆ ಇದನ್ನು ಮನುಷ್ಯರಿಗೆ ಕೊಟ್ಟು ಇದನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದರ ಮೂಲಕ ಅದು ನಿಮಗೂ ಕೂಡ ಪ್ರಯೋಜನವಾಗಬೇಕು. ಅದೇ ಸಂದರ್ಭದಲ್ಲಿ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರಿಗೂ ಕೂಡ ಮಹಿಮೆ ಆಗಬೇಕೆಂಬಂಥ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳಿದಂಥವರಾಗಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ನಾವು ತಿರುಗೊಂಡಾವರ್ತಿ ನೋಡುವಂಥ ವಿಷಯ ಏನಂತ ಹೇಳಿದರೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ಆತನು ನಮ್ಮ ಚಿಂತಾ ಭಾರಗಳನ್ನು ಆತನು ತೆಗೆದುಕೊಳ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ನವರಂಗ್ ಡಿಜಿಟೆಕ್ ಎಂಬ ಈ ಒಂದು ಜಾಹೀರಾತು ಸಂಸ್ಥೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಾಹುಲ್ ಕರ್ಕಡ ಮತ್ತು ಲತಾ ಎಸ್ ರಾವ್ ಇವರು ದೇವರ ಸ್ವರೂಪದಲ್ಲಿ ಉಂಟಾಗಿರ್ತಕ್ಕಂಥ ಮಕ್ಕಳಾಗಿದ್ದಾರೆ. ದೇವರ ಸೃಷ್ಟಿಯನ್ನು ಪರಿಪಾಲಿಸುವಂಥ, ಸಂರಕ್ಷಿಸುವಂಥ,
ಜವಾಬ್ದಾರಿಕೆ ಅವರದಾಗಿದೆ ಹಾಗೂ ನಮ್ಮೆಲ್ಲರದು ಕೂಡ ಆಗಿದೆ. ಈ ಸಂದರ್ಭದಲ್ಲಿ ದೇವರು ಈ ಎರಡು ಪ್ರಿಯ ಸಹೋದರ ಹಾಗೂ ಸಹೋದರಿಗೆ ವಿಶೇಷವಾದಂಥ ಜ್ಞಾನ, ತಿಳುವಳಿಕೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಅವರು ಇಲ್ಲಿ ಸದ್ವಿನಿಯೋಗ ಪಡಿಸುತ್ತಾ ಈ ಸ್ಥಳದಲ್ಲಿ ಅವರು ಒಂದು ಸಂಸ್ಥೆಯ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡಿದ್ದಾರೆ. ಅದನ್ನು ವಹಿಸಿಕೊಂಡು ಮುಂದೆ ಸಾಗುವಾಗ ಅವರಿಗೆ ಇದೆಲ್ಲವನ್ನು ಕೂಡ ಕೊಟ್ಟದ್ದು ಯಾರು ಎಂಬುದಾಗಿ ಅವರು ಮೊಟ್ಟ ಮೊದಲನೇದಾಗಿ ನೆನಪು ಮಾಡಿಕೊಳ್ಳುವಂಥವರಾಗಿದ್ದಾರೆ. ಅದನ್ನು ಇನ್ನು ಮುಂದಕ್ಕೂ ಕೂಡ ನೆನಪು ಮಾಡಿಕೊಂಡು ಇದರ ಎಲ್ಲ ಚಿಂತಾಭಾರವನ್ನು ಯೆಹೋವನಿಗೆ ವಹಿಸಿ ಕೊಟ್ಟರೆ ಅವರು ಕೈ ಹಾಕಿದಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಅದು ಸಫಲವಾಗುತ್ತದೆ ಎಂಬುದಾಗಿ ದೇವರ ವಾಗ್ದಾನ ಈ ಪ್ರಿಯ ಸಹೋದರ ಹಾಗೂ ಸಹೋದರಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ಅವರ ಜೀವಿತದಲ್ಲಿ ಅವರು ಕೈ ಹಾಕಿರ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವರಿಗೆ ದೇವರು ಒದಗಿಸಿ ಕೊಡಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಈ ವಾಕ್ಯ ಭಾಗದ ಮೂಲಕವಾಗಿ ಹಾಗೂ ಕೂಡಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಮನಪೂರ್ವಕವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಇವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಹೇಳುವಂತವರಾಗಿತ್ತು. ಉಳ್ಳಾಳದ ಒಂದು ತೊಕ್ಕೋಟು ಜಂಕ್ಷನ್ನ ಚೆಂಬುಗುಡ್ಡೆಯಲ್ಲಿ ಇವತ್ತು ಒಂದು ಉದ್ಘಾಟನೆಗೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಗುರುವರಿಯರುಗಳೇ, ಅದೇ ರೀತಿ ನನ್ನ ಮಿತ್ರ ಸಹಪಾಠಿಯಾದ ರಾಜೇಶ್ ರವರೇ, ಉಳ್ಳಾಲ ನಗರಸಭೆಯ ಸದಸ್ಯರು, ಅದೇ ರೀತಿ ಮಿತ್ರ ಮುಸ್ತಾಕ್ ರವರೇ, ನಮ್ಮ ಸಹಪಾಠಿಗಳಾದ ಕುಮಾರಿ ಭಾರತಿಯವರೇ, ಅದೇ ರೀತಿ ವೀಣಾರವರೇ, ಮತ್ತು ಇಲ್ಲಿ ನೆರೆದಂತಹ ನನ್ನ ಎಲ್ಲ ಧರ್ಮದ ಸಹೋದರ ಬಂಧುಗಳೇ, ಖಂಡಿತ ಈ ಒಂದು ಸಣ್ಣ ಮತ್ತು ಚೊಕ್ಕವಾದ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದ ಒಂದು ಸಂಗಮ ಅಂತ ನಾನು ಈ ಸಂದರ್ಭದಲ್ಲಿ ಕರೆದುಕೊಳ್ಳಲು ಇಚ್ಛಿಸ್ತೇನೆ. ಯಾವತ್ತು ನಾವು ಸಮಾಜಕ್ಕೆ ಒಂದು ಉದ್ಯೋಗದ ಮೂಲಕ ಸಮಾಜವನ್ನು ಹತ್ತಿರಕ್ಕೆ ಕರೆತರಲು ಬೇಕಾದರೆ ಮೊದಲು ಸೌಹಾರ್ದತೆ ಮತ್ತು ಸಾಮರಸ್ಯ ಎಲ್ಲಿ ನೆಲೆಗೊಳ್ಳುತ್ತದೋ ಅಲ್ಲಿ ಭಗವಂತನ ರಕ್ಷೆ ಖಂಡಿತ ಇದ್ದೇ ಇರ್ತದೆ. ಯಾವತ್ತೂ ಕೂಡ ನಮ್ಮ ಉದ್ಯೋಗದಲ್ಲಿ ಪರಸ್ಪರ ಎಲ್ಲರನ್ನು ಪ್ರೀತಿ, ವಿಶ್ವಾಸ ಮತ್ತು ಗೌರವದೊಂದಿಗೆ ನೋಡಿಕೊಳ್ಳುವಂತಹ ಉದ್ಯೋಗಗಳನ್ನು ಮಾಡಿಕೊಂಡಾಗ ಭಗವಂತ ಅವನದೇ ಆದ ರೀತಿಯಲ್ಲಿ ನಮಗೆ ಉಳಿದನ್ನು ಕರುಣಿಸ್ತಾನೆ ಅಂತ ಎಲ್ಲ ಧರ್ಮಗಳು ಕೂಡ ಈ ಜಗತ್ತಿಗೆ ಸಾರಿ ಹೇಳಿಕೊಳ್ಳುತ್ತದೆ. ಆದುದರಿಂದ ನನ್ನ ಮಿತ್ರ ಶಶಾಂಕರವರು ಈ ಒಂದು ಮಾಡಿಕೊಂಡ ಒಂದು ಕಾರ್ಯಕ್ರಮ ಮತ್ತು ಅವರ ಸರ್ವಿಸ್, ಅವರ ಸೇವೆಯನ್ನು ನಾನು 1-2 ವರ್ಷಗಳಿಂದ ಬಲ್ಲೆನು. ಉಳ್ಳಾಲ ಇತಿಹಾಸ ಪ್ರಸಿದ್ಧ ದರ್ಗಾ ಶರೀಫಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅವರ ಪರಿಚಯ ಆದ ನಂತರ ನಾನು ಫ್ಲೆಕ್ಸ್ ಅನ್ನು ಅವರಿಗೆ ಒಂದು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೆ. ನಾನು ಎಷ್ಟು ವೇಗವಾಗಿ ನನಗೆ ಬೇಕಂತ ಹೇಳ್ತೇನೆ, ಅದಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಅವರು ಮತ್ತು ಅವರ ಸಹಪಾಠಿಗಳ ಆದರ್ಶರವರು ಒಂದು ಡಿಸೈನ್ ಮೂಲಕ ಮಾಡಿಕೊಂಡು ಎಲ್ಲರ ಮೆಚ್ಚುಗೆಗೆ ಕೂಡ ಉಳ್ಳಾಳದಲ್ಲಿ ಪಾತ್ರರಾಗಿದ್ದಾರೆ. ಅದೇ ರೀತಿ ಮಂಗಳೂರಲ್ಲಿ ಕೂಡ ಪಾತ್ರರಾಗಿದ್ದಾರೆ. ಅದು ಏನಂದ್ರೆ, ಕೆಲಸ ಸರ್ವಿಸ್ ಯಾವತ್ತು ಗುಣಮಟ್ಟದಲ್ಲಿ ನಾವು ಕೊಡ್ತೇವೋ ಆ ಸ್ಥಳಕ್ಕೆ ಜನರು, ಸಂಘ ಸಂಸ್ಥೆಯವರು ಓಡಾಡಿಕೊಂಡು ಬರುತ್ತಾರೆ. ಅದೇ ರೀತಿ ಉಳ್ಳಾಲ ಕೂಡ, ನಮ್ಮ ತೊಕ್ಕೋಟು ಕೂಡ ಮಂಗಳೂರನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಇರುವುದು ತೊಕ್ಕೋಟು. ಆ ಒಂದು ಜಂಕ್ಷನ್ ಹತ್ತಿರದಲ್ಲಿ ಒಂದು 1/2 ಕಿಲೋಮೀಟರ್ ಹತ್ತಿರದಲ್ಲಿ ನೀವು ಮಾಡಿದ್ದೀರಿ. ಇಲ್ಲಿ ಎಲ್ಲಾ ಧರ್ಮದವರು ಕೂಡ ನಿಮ್ಮ ಜೊತೆ ನಿಮ್ಮ ಉತ್ತಮ ಕಾರ್ಯಗಳಿಗೆ, ಕೆಲಸಗಳಿಗೆ ನಾವೆಲ್ಲರೂ ಕೂಡ ಸಹ ಪಾಠಿಗಳಾಗಿರ್ತೇವೆ. ನಿಮ್ಮೊಂದಿಗೆ ನಾವು ಸದಾ ನಮ್ಮ ಉಳ್ಳಾಲ ದರ್ಗಾವಾಗ್ಲಿ, ಉಳ್ಳಾಲ ನಗರಸಭೆಯಾಗ್ಲಿ ಇವರಲ್ಲಿ ಇದ್ದಾರೆ, ನಾವು ಖಂಡಿತ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುತ್ತಾ, ನಿಮ್ಮ ಈ ಒಂದು ಸದುದ್ದೇಶ ಹೊಂದಿದ ಈ ಕಾರ್ಯಕ್ಕೆ ಭಗವಂತನು ಒಳಿತನ್ನು ಕರುಣಿಸಲಿ ಅಂತ ತಮಗೆಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಯಾವ ರೀತಿ ಎಲ್ಲರ ಸಹಕಾರ ಅಗತ್ಯ ಇದೆ ಅನ್ನುವುದನ್ನು ಬಹಳ ಚುಟುಕಾಗಿ ಉತ್ತಮ ರೀತಿಯಲ್ಲಿ ಹೇಳಿದ್ರಿ. ಹಾಗೆ ಎಲ್ಲರೂ ಕೂಡ ನಾವು ಜೊತೆ ಸೇರಿ ಈ ಒಂದು ನಗರ ಡಿಜಿಟಲ್ ಇದರ ಒಂದು ಸಂಪೂರ್ಣ ಯಶಸ್ವಿಗೆ ನಾವು ಎಲ್ಲರೂ ಕೈ ಜೋಡಿಸುವಂತೆ ಅವರು ಕರೆ ನೀಡಿದ್ದಾರೆ. ಅವರಿಗೆ ನಾನು ರಾಹುಲ್ ಕರ್ಕಡ ಮತ್ತು ಲತಾ ರಾವ್ ಇವರ ಪರವಾಗಿ ಕೃತಜ್ಞತೆಯನ್ನು ನಾನು ಸಲ್ಲಿಸುವ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳಗಲಿ ಎಂದು ಹೇಳಿ